ನಮಸ್ಕಾರ. ನಾನು ಸೋನಾ ಗಣೇಶ್ ನಾಯ್ಕ್. ಇವತ್ತು ನಾವು ಅಗರ ಗ್ರಾಮದಲ್ಲಿದ್ದೀವಿ. ಅಂದರೆ ಇದು ಕನಕ್ಪುರ ರೋಡಿಗೆ ಒಂದು 5 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಕಡೆ ಭೈರಸಂದ್ರ ಅಂತ ಇದು ಕಗ್ಲಿಪುರದ ಹತ್ತಿರ ಅಥವಾ ಕನಕ್ಪುರದಿಂದ ನಮ್ಮ ಬೆಂಗಳೂರಿಂದ ಬಂದರೆ ಕನಕ್ಪುರದಿಂದ ಸ್ವಲ್ಪ ಒಳಗಡೆ ತಾತಗುಣಿ ಎಸ್ಟೇಟಿಂದ ಒಳಗೆ ಬರುತ್ತೆ. ಇಲ್ಲಿ ಒಂದು ವಿಶೇಷ ಇದೆ, ಏನಂದರೆ ಶ್ರೀ ಕೃಷ್ಣಮೂರ್ತಿ ಅಂತ ಅವರು ಬಿಲ್ಡರು, ಭಾಳ ಒಳ್ಳೆಯ ಒಂದು ಅದ್ಭುತ ವ್ಯಕ್ತಿ. ಅವ್ರದ್ದು ಮಾತೃಛಾಯಾ ಟ್ರಸ್ಟು ಶ್ರೀ ಕೃಷ್ಣ ಆಶ್ರಯ ಧಾಮ ಅಂತ ವೃದ್ಧರಿಗೋಸ್ಕರ ಅಥವಾ ಯಾರಾದರೂ ಮಕ್ಕಳು ದೂರ ಇದ್ದುಕೊಂಡು ಯಾರು ಇಲ್ಲದಾಗ ಅವರಿಗೋಸ್ಕರ ಒಂದು ನೆಲೆ ಅಂತ ಒಂದು ಆಶ್ರಯವನ್ನು ಕಟ್ಟಿದ್ದಾರೆ. ಇದು ಆ್ಯಕ್ಚುಲಿ ವೃದ್ಧಾಶ್ರಮ ಅಲ್ಲ, ಇದು ಹಿರಿಯರಿಗಾಗಿ ಇರುವ ಒಂದು ಆಶ್ರಯಧಾಮ. ಅವರೀಗ ಇಲ್ಲಿ ಪ್ರತಿದಿನ ಇಲ್ಲಿ ಬಂದು ನೋಡಿಕೊಂಡು ಬರ್ತಾರೆ. ಇಲ್ಲಿ ತೋಟ ಇದೆ, ಎಲ್ಲ ಗಿಡ ಮರಗಳಿದೆ, ಪ್ರಕೃತಿ ಸೌಂದರ್ಯ ಇದೆ, ಮತ್ತು ಮೊಲಗಳು, ಪ್ರಾಣಿಗಳು ಎಲ್ಲ ಇದೆ. ಹಾಗೆ ಇಲ್ಲಿ ಸ್ಟಾಫ್ಗಳು ಅವರನ್ನೆಲ್ಲ ಮಾತಾಡ್ಸ್ಕೊಂಡು ಬರೋಣ. ನೋಡಿ, ಇಲ್ಲಿ ಇವರು ಹೊಸದಾಗಿ ಈಗ ಕಟ್ಟಿದ್ದಾರೆ. ಇದೆಲ್ಲ ಡಿಲೆಕ್ಸ್ ರೂಮ್ಗಳು, ಎಲ್ಲ ಫೆಸಿಲಿಟಿ ಇದೆ ಇಲ್ಲಿ. ಒಂದು ಮನೆಯಲ್ಲಿ ಒಂದು ಡಿಲೆಕ್ಸ್ ರೂಮಲ್ಲಿ ಏನೇನಿದೆ ಎಲ್ಲ ಫೆಸಿಲಿಟಿ, ಮತ್ತು ಅವರಿಗೋಸ್ಕರ ಪ್ರೇಯರ್ ಹಾಲು ಎಲ್ಲವೂ ಇದೆ ಇಲ್ಲಿ. ಹಾಗೆ ಪಾರ್ಕಿಂಗ್ ಲಾಟ್ ಕೂಡ ಇದೆ. ಬೇಕಾದಷ್ಟು ಕಾರ್ಗಳನ್ನು ತಾವು ನಿಲ್ಲಿಸ್ಬೋದು. ಇಲ್ಲಿ ಬಂದರೆ ಪ್ರತಿಯೊಬ್ಬರಿಗೂ ಈ ಅವರ ಡಿಲೆಕ್ಸ್ ರೂಮಲ್ಲಿ ಅವರನ್ನು ನೋಡ್ಕೊಳ್ಳೋರು ಬೇಕಾದರೆ ಇದ್ದರೆ ಎಲ್ಲ ಅವರ ಫೆಸಿಲಿಟಿ ಇದೆ. ಇಲ್ಲಿ ನೋಡಿ, ಭಾಳ ಚೆನ್ನಾಗಿದೆ ಪಾರ್ಕು. ಈ ಥರ ಪಾರ್ಕ್ಗಳಿದೆ ಇಲ್ಲಿ. ಇಲ್ಲಿ ಎಲ್ಲ ವಾಕಿಂಗ್ ಮಾಡ್ಬೋದು, ಅಥವಾ ಈ ಪ್ರಕೃತಿ ಸೌಂದರ್ಯ ಎಲ್ಲ ಇದೆ ನೋಡಿ. ಇಲ್ಲಿ ಈ ಥರ ಮರಗಳು ನೋಡಿ, ಈ ಥರ ಎಲ್ಲ ಇದೆ, ಬೇಕಾದಷ್ಟು ನೋಡಿ ಎಲ್ಲವೂ ಇದೆ ನೋಡಿ. ಪ್ರಾಣಿಗಳಿದೆ, ಮೊಲ ಇದೆ, ಎಲ್ಲವೂ ಇದೆ ನೋಡಿ. ತೆಂಗಿನ ಮರ ಇದೆ, ಎಲ್ಲವೂ ಅವರು ಭಾಳ ಒಂದು ಅಚ್ಚುಕಟ್ಟಾಗಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರಿಗೆ ಇಲ್ಲಿ ಬೋರ್ ಅನಿಸೋದಿಲ್ಲ. ತಮ್ಮ ಮನೆಯವರಂತೆ ಅವರ ತಾಯಿ ತಂದೆಯಾಗಿ ಅವರು ಇದನ್ನು ನೋಡಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ಒಂದು ಹೊಸದಾಗಿ ಈಗ ಇನ್ನೊಂದು ಮಾಡ್ತಾ ಇದ್ದಾರೆ ಅವರು. ಭಾಳ ಚೆನ್ನಾಗಿದೆ ನೋಡಿ. ಒಂದು 4 ಫ್ಲೋರ್ ಇದೆ. ಯಾರು ಬೇಕಾದರೂ ಬಂದು ಆರಾಮದಲ್ಲಿ ಇಲ್ಲಿ ಇರ್ಬೋದು. ಇವರಿಗೆ ವೃದ್ಧಾಶ್ರಮ ಅಂತ ಅನಿಸೋದಿಲ್ಲ. ಇದು ಒಂದು 5 ಸ್ಟಾರ್ ಹೋಟ್ಲ್ ಥರ ಒಂದು ಚೆನ್ನಾಗಿ ಎಲ್ಲ ಫೆಸಿಲಿಟಿ ಕೊಟ್ಟು ಮಾಡ್ತಾ ಇದ್ದಾರೆ ಇವರು. ಇಲ್ಲಿ ನೋಡಿ, ಇದು ಉಯ್ಯಾಲೆ. ಕೆಲವೊಮ್ಮೆ ಎಲ್ಲಿಯಾದರೂ ಬೋರ್ ಆದಾಗ ಬಂದು ಇಲ್ಲಿ ಕೂತ್ಕೊಳ್ಬೋದು. ಈ ಥರ ಆರಾಮದಲ್ಲಿ ಈ ಥರ 4 ಜನ ಕೂತ್ಕೊಂಡು ನೋಡಿ ಆರಾಮದಲ್ಲಿ ಮಾತಾಡ್ಬೋದು. ಇಲ್ಲಿ ನೆರಳು ಇದೆ, ಮೇಲೆ ಮರ ಇದೆ, ಮರದ ಕೆಳಗಡೆ. ಇಲ್ಲಿ ಎಲ್ಲದಕ್ಕೂ ಟೈಮ್ ಪಾಸ್ ಮಾಡಲಿಕ್ಕೊಂದು ಜಾಗ ವ್ಯವಸ್ಥಿತವಾಗಿದೆ. ಇಲ್ಲಿ ತುಂಬ ಚೆನ್ನಾಗಿದೆ, ಎಲ್ಲ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಕಲ್ಲು ಬೆಂಚುಗಳನ್ನು ಹಾಕಿದ್ದಾರೆ. ಈ ಕಡೆ ಇಲ್ಲಿ ಕಲ್ಲು ಬೆಂಚಿದೆ ನೋಡಿ. ಇಲ್ಲಿ ಕಲ್ಲು ಬೆಂಚಿದೆ. ಸಾಯಂಕಾಲ ಪ್ರತಿಯೊಬ್ಬರು ಕೂತಿಲ್ಲಿ ಆರಾಮದಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಎಲ್ಲ ವಾಕಿಂಗ್ ಮಾಡ್ಬೋದು. ವಾಕಿಂಗ್ ಪಾತ್ ಇದೆ, ದೇವಸ್ಥಾನ ಇದೆ, ಭಜನೆ ಇದೆ, ಏನು ಬೇಕಾದ್ರೂ ಲೈಬ್ರರಿ ಇದೆ, ಎಲ್ಲವೂ ಅವರು ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಮುಖ್ಯವಾಗಿ ಏನಂದರೆ ಅವರು ಈ ಕೆಲವು ಗಿಡ ಮರ ಬಳ್ಳಿಗಳನ್ನೆಲ್ಲ ಬೆಳೆಸಿದ್ದಾರೆ. ಆಯುರ್ವೇದಿಕ್ ಗಿಡಗಳು ನೋಡಿ. ಇಲ್ಲಿ ದೇವಸ್ಥಾನ ಥರ ಮಾಡಿದ್ದಾರೆ. ಇಲ್ಲಿ ಕೂತ್ಕೊಂಡು ಪೂಜೆ ಪುನಸ್ಕಾರಗಳು ಮಾಡ್ಬೋದು. ಆಮೇಲೆ ಹಬ್ಬ ಹರಿದಿನಗಳಲ್ಲಿ ಅವರಿಗೆ ಏನು ಬೇಕಾದ್ರೂ ಒಬ್ಬಟ್ಟು ಊಟ ಈ ಥರ ಎಲ್ಲ ಮಾಡ್ತಾರೆ. ಮನೇಲಿದ್ದಂಗೆ ಏನು ತೊಂದರೆ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ಇಲ್ಲಿದ್ದವರು 10-11 ವರ್ಷ 15 ವರ್ಷ ಈ ಥರ ಆರಾಮದಲ್ಲಿದ್ದಾರೆ. ಅವರು ಕೃಷ್ಣನ ಮಹಾಭಕ್ತರು. ಕೃಷ್ಣಮೂರ್ತಿಯವರು, ಅವರ ಫ್ಯಾಮಿಲಿನೇ ಒಂದು ಕೃಷ್ಣನ ಭಕ್ತರು. ಆದ್ದರಿಂದ ಕೃಷ್ಣ, ಮಥುರಾ, ಗೋದಾವರಿ ಈ ಥರ ಎಲ್ಲ ಅವರು ಹೆಸರಿಟ್ಕೊಂಡು ಬಂದಿದ್ದಾರೆ. ಇವರು ನೋಡಿ, ನರಸಮ್ಮ ಇಲ್ಲಿದ್ದು 24 ಗಂಟೆ ಇವರು ಸಿಗ್ತಾರೆ. ಇವರು ಎಲ್ರಿಗೂ ಚಟಪಟ ಪಟಪಟ ಅಂತ ಓಡಾಡ್ತಾ ಇರ್ತಾರೆ. ಒಳ್ಳೆಯದಾಗಲಿ.
ಇದು ನೋಡಿ, ಇದು ಕೃಷ್ಣಮೂರ್ತಿಯವರ ತಾಯಿಯವರು. ಇದು 28/7/2002 ಅವರು ತೀರ್ಕೊಂಡಿದ್ದಾರೆ. ಅವರ ಒಂದು ಹೆಸರಲ್ಲಿ ಮಾತೃದೇವೋಭವ ಅಂತ ಇದನ್ನು ಮಾತೃಛಾಯಾ ಅಂತ ಕಟ್ಟಿದ್ದಾರೆ ಇವರು. ಚೆನ್ನಾಗಿ ನೋಡಿ, ಇದು ಪಿರಮಿಡ್ ಆಕಾರದಲ್ಲಿ ಎಲ್ಲ ಕಟ್ಟಿದ್ದಾರೆ. ಎಲ್ಲ ನೋಡಿ ಸಿಂಗಲ್ ಮನೆಗಳು. ನೋಡಿ ಇಲ್ಲಿ ಗೋಪಿಕಾ ಅಂತ ಇದೆ, ಒಂದು ರೂಮಿಗೆ ಗೋಪಿಕಾ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲೆಲ್ಲ ನೋಡಿ ಹೂಗಳು, ಗಾರ್ಡನ್ನು, ಅವರವರಿಗೆ ಬೇಕಾದಾಗೆ ಹೂಗಳನ್ನು ಕೀಳೋದು, ದೇವರಿಗೆ ಇಡೋದು, ಪ್ರತಿಯೊಂದು ಮಾಡ್ಬೋದು. ಎಲ್ಲರೂ ಅವರವರ ಪಾಡಿಗಿದ್ದಾರೆ. ಇಲ್ಲಿ ನೋಡಿ, ಇದು ವೈಕುಂಠ, ಅಲ್ಲಿ ಗೋವರ್ಧನಗಿರಿ, ಅಲ್ಲಿ ಗೋಕುಲಂ, ಹಾಗೆ ಅಲ್ಲೊಂದು ಬಿಲ್ಡಿಂಗ್ ಇದೆ. ಆ ರೂಮಲ್ಲೆಲ್ಲ ಫುಲ್ ಇದ್ದಾರೆ ಜನ. ಅವರವ್ರಿಗೆ ಬೇಕಾದಂಗೆ ಎಲ್ಲ ಫುಡ್ ಬೇಕಾದ್ರೆ ರೂಮ್ ಸರ್ವಿಸ್ ಕೊಡ್ತಾರೆ. ಹಾಗೆ ನಾವು ಒಂದು ಇವರ ಪಾಕಶಾಲೆ ನೋಡಿ ಬರೋಣ. ಇವರ ಅಡುಗೆ ಮನೆಯಲ್ಲಿ ಏನೇನು ಮಾಡ್ತಾರೆ ಅಥವಾ ಇವರು ಏನು ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಇದು ನೋಡಿ, ಇವ್ರದ್ದು ಒಂದು ಒಳ್ಳೆ ಒಂದು ವಾತಾವರಣದಲ್ಲಿ ಒಂದು ರೂಮ್ ನೋಡಿ. ಇದು ಇಲ್ಲಿ ಪ್ರವಚನಗಳು, ಎಲ್ರಿಗೂ ಬೇಕಾದಾಗೆ ಇಲ್ಲಿ ಏನೇನು ಬೇಕಾದ್ರೆ ಒಳ್ಳೆಯ ವಿಷಯಗಳನ್ನು ಡಿಸ್ಕಸ್ ಮಾಡಿಕೊಂಡು ಪ್ರತಿದಿನ ಒಂದು ಇವರು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಇಲ್ಲಿ ನೋಡಿ, ಇಲ್ಲಿ ಇದೊಂದು ಬೋರ್ಡ್ ಇಟ್ಟಿದ್ದಾರೆ. ಇವತ್ತೇನು ನಾಳೆ ಏನು ಅಂತ ಒಂದು ಅದರಲ್ಲಿ ಎಲ್ಲ ಯೋಗ, ಧ್ಯಾನ, ಪಾಕಶಾಸ್ತ್ರ, ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಅಂತ ಎಲ್ಲ ಅವ್ರವ್ರ ಪಾಡಿಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ನೋಡಿ, ಒಂದು ಲೈಬ್ರರಿ ಇಟ್ಟಿದ್ದಾರೆ. ಎಲ್ಲರಿಗೆ ಏನೇನು ಬೇಕು ಬುಕ್ಗಳನ್ನೆಲ್ಲ ಅವರು ಯಾರಿಗೇನು ಬುಕ್ಕು ಎಲ್ಲವನ್ನು ಮಾಡಿದ್ದಾರೆ. ಇಲ್ಲ ಹಾಗೆ ಭಾಳ ಚೆನ್ನಾಗಿ ಒಂದು ಡೈನಿಂಗ್ ಹಾಲ್ ಮಾಡಿದ್ದಾರೆ, ಫಸ್ಟ್ ಕ್ಲಾಸ್ ಆಗಿ. ಈ ಟೈಮಿಂಗ್ಸ್ ಇದೆ, ಬೆಳಗ್ಗೆ 8:30, ಮಧ್ಯಾಹ್ನ 12:30, 4, ಹಾಗೆ 8, ಈ ಥರ ಎಲ್ಲ ಅವ್ರದ್ದು ಟೈಮಿಂಗ್ಸ್ ಅವರು ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇವ್ರದ್ದು ಎಲ್ಲ ಡೈನಿಂಗ್ ಹಾಲು. ಎಲ್ಲರೂ ಬಂದು ಇಲ್ಲಿ ಕೂತ್ಕೊಂಡು ಅವರವ್ರ ಪಾಡಿಗೆ ಕ್ಲೀನಾಗಿ ಊಟ ಮಾಡಿಕೊಂಡು ತಿಂದ್ಕೊಂಡು ಹೋಗ್ತಾರೆ. ಎಷ್ಟು ತಿಂದರೂ ಪರವಾಗಿಲ್ಲ. ಆದರೆ ಒಂದೇ ಒಂದು ಕಂಡೀಷನು ಇವ್ರದ್ದು ಏನಂದರೆ, ಊಟ ತಟ್ಟೆಯಲ್ಲಿ ಬಿಡಬಾರ್ದು ಅಂತ ಒಂದು ಕಂಡೀಷನ್ ಇದೆ. ಆದ್ದರಿಂದ ಮಿತವಾಗಿ ಹಿತವಾಗಿ ತಿಂತಾರೆ ಎಲ್ಲರೂ, ಪ್ರತಿಯೊಬ್ಬರು ಅಷ್ಟೇ. ಹಾಗೆ ಇವರ ಕಿಚನ್ ಇದೆ, ಕಿಚನ್ ನೋಡಿ ಬರೋಣ. ಕಿಚನ್ ಇದೆ, ಇಲ್ಲಿ ಎಲ್ಲ ಫೆಸಿಲಿಟಿ ಇದ್ದದ್ದು, ಕಂಪ್ಲೀಟ್ ಸೆಟಪ್ ಇದ್ದದ್ದು ಒಂದು ಕಿಚನ್ ಇದೆ ನೋಡಿ. ನೀಟಾಗಿ ಎಲ್ಲರೂ ಅವ್ರವ್ರ ಪಾಡಿಗೆ ಎಲ್ಲ ಮಾಡ್ತಾ ಇದ್ದಾರೆ. ಈ ಚಪಾತಿ ರಾತ್ರಿಗಮ್ಮ ಊಟಕ್ಕೆ? ನೈಟಿಗೆ ಏನೇನು ಕೊಡ್ತೀರಮ್ಮ? ಹಾಂ, ಚಪಾತಿ, ಓಕೆ, ಅನ್ನ. ಮಧ್ಯಾಹ್ನ 2 ಪಲ್ಯ, ಸಾಂಬಾರು, ರಸಂ. ಹಾಂ, ನೋಡಿ ಇಲ್ಲಿ ವಾಷಿಂಗ್ ಮೆಷಿನ್ ಇದೆ ನೋಡಿ. ಇದು ಹ್ಯೂಜ್, ತುಂಬ ಎಲ್ಲರದ್ದು ಬಟ್ಟೆ ಇಲ್ಲಿ ಡೈಲಿ ವಾಶ್ ಆಗುತ್ತೆ ನೋಡಿ. ಬೇಕಾದಷ್ಟು ಇಲ್ಲಿ ಬಟ್ಟೆ ಹಾಕ್ಬೋದು. ಪ್ರತಿಯೊಬ್ಬರಿಗೂ ಬಟ್ಟೆ ಇಲ್ಲಿ ಒಗೆದು ಕೊಡ್ತಾರೆ ನೋಡಿ. ಒಗೆದು ಕ್ಲೀನಾಗಿ ಇಲ್ಲಿ ನೋಡಿ, ಇಲ್ಲಿ ಒಣಗಿಸುವ ಇದೂ ಇದೆ ಫುಲ್ಲಾಗಿ. ಪ್ರತಿಯೊಬ್ಬರು ನೀಟಾಗಿ, ಪ್ರತಿಯೊಬ್ಬರು ಶುಭ್ರವಾಗಿ ಇರಬೇಕಂತ ಅವ್ರದ್ದು ಭಾಳ ಇದಿದೆ. ಎಲ್ಲವೂ ನೀಟಾಗಿ ಮಾಡಿದ್ದಾರೆ. ಯಾರು ಇಲ್ಲಿ ಬಂದವರು ಸಂತೋಷದಿಂದಲೇ ಇರಬೇಕು ಅಂತ ಇವ್ರದ್ದೊಂದು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇದನ್ನು. ಆದ್ದರಿಂದ ತುಂಬ ಜನ 10ರಿಂದ 15 ವರ್ಷ, 20 ವರ್ಷ ಇಲ್ಲೇ ಇದ್ದಾರೆ, ಯಾವ ಇದಿಲ್ಲದೆ. ಅವರನ್ನು ಮಕ್ಕಳಾಗಿ ನೋಡ್ಕೊಳ್ತಾರೆ. ಪ್ರತಿಯೊಂದು 30-35 ಸ್ಟಾಫ್ ಇಟ್ಕೊಂಡಿದ್ದಾರೆ. ಪ್ರತಿಯೊಂದು ಅಚ್ಚುಕಟ್ಟಾಗಿ ಚೆನ್ನಾಗಿ ಅವ್ರದ್ದೇ ಸ್ವಂತ ಮನೆಯಾಗೆ ನೋಡಿಕೊಂಡು ಬರ್ತಾಯಿದ್ದಾರೆ.